ಪುತ್ತೂರು ತಾಲೂಕಿನ ಕೊಡಿಪಾಡಿ ಗ್ರಾಮದ ಹನಿಯೂರು ಎಂಬಲ್ಲಿ ರಸ್ತೆ ಮಾರ್ಜಿನ್ ಸ್ಥಳದಲ್ಲಿ ಕಾನೂನು ಬಾಹಿರವಾಗಿ ಜಮೀನು ಅತಿಕ್ರಮಿಸಿ ಕಾಂಪೌಂಡ್ ನಿರ್ಮಿಸಿ ಸಾರ್ವಜನಿಕ ಸಂಚಾರಕ್ಕೆ ಅಡ್ಡಿಯನ್ನು ಉಂಟು ಮಾಡಿದ್ದು, ಈ ಕುರಿತು ತಕ್ಷಣ ಅತಿಕ್ರಮಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಮಾಜಿ ಪಂಚಾಯತ್ ಸದಸ್ಯ ಚಂದ್ರಶೇಖರ ಎಎಸ್ ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಸ್ಥಳೀಯ ನಿವಾಸಿಗಳಾದ ಪುರುಷೋತ್ತಮ ನಾಯ್ಕ ಹಾಗೂ ಮೋಹನ ನಾಯ್ಕ ಎಂಬುವರು ಜಮೀನನ್ನು ಅತಿಕ್ರಮಿಸಿದ್ದು, ರಸ್ತೆ ಮಾರ್ಜಿನ್ ಸ್ಥಳವನ್ನು ಸಂಪೂರ್ಣ ಕಬಳಿಸಿ ಸ್ಥಳೀಯಾಡಳಿತದ ಅನುಮತಿಯನ್ನು ಪಡೆದುಕೊಳ್ಳದೆ ಮನೆ ಕಟ್ಟಡವನ್ನು ನಿರ್ಮಿಸಿ ರಸ್ತೆ ಸಂಚಾರಕ್ಕೆ ಅಡ್ಡಿಯನ್ನು ಉಂಟು ಮಾಡಿದ್ದಾರೆ. ಹೆಚ್ಚಾಗಿ ದಲಿತ ಸಮುದಾಯದವರೇ ಹೆಚ್ಚಿರುವಂತಹ ಈ ಪ್ರದೇಶದಲ್ಲಿ ಅನೇಕರು ಈ ರಸ್ತೆಯನ್ನು ಅವಲಂಬಿಸಿದ್ದಾರೆ. ಈ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿಗೆ ದೂರು ಕೊಟ್ಟಿದ್ದು, ಎಸ್ಪಿ ಅವರ ಆದೇಶದಂತೆ ಪುತ್ತೂರು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದರೂ ಆರೋಪಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ನಡುವೆ ದೂರು ನೀಡಿದ ನನ್ನ ಮೇಲೆ ಪುರುಷೋತ್ತಮ ನಾಯ್ಕ ಅವರ ಮಗ ಪ್ರಣಾಮ್ ಎಂಬುವರು ಹಲ್ಲೆ ನಡೆಸಲು ಮುಂದಾಗಿದ್ದಾರೆ ಅಂತ ಆರೋಪಿಸಿದ್ದಾರೆ. ಒಂದು 27 ಜನ, ಒಂದು 10 ಇದು ಹರಿಜನರ ಕಾಲೋನಿಗೆ ಬೇಕಾಗಿ ಈ ರಸ್ತೆ ಆದ್ದು. ಈ ರಸ್ತೆ ತುಂಬ ಸಂಪರ್ಕ ಇದೆ. ಈ ಹರಿಜನ ಕಾಲೋನಿ 10 ಜನ ಹರಿಜನರ ಮನೆಯ ಭಾಗ ಸಹ ಸ್ವಲ್ಪ ಜಾಗ ಹೋಗಿದೆ. ಹಾಗಿದ್ದಲ್ಲಿ ಒಂದು ಇದು ಮತ್ತೆ ಅಂತ ಹೇಳಿದರೆ 9 ಮೀಟರ್ ರಸ್ತೆಗೆ ಜಾಗ ಬೇಕು ಅಂತೇಳಿ ಹೇಳಿದಾಗ ಎಲ್ಲ 20 ರೂಪಾಯಿ ಈ ಒಂದು ಕಸೆ ಪೇಪರಲ್ಲಿ ಬರೆದು ಕೊಟ್ಟಿದ್ದೇವೆ ನೋಡಿ. ಎಲ್ಲ ಕಸೆ ಪೇಪರ್ ಎಲ್ಲ ಬರೆದು ಕೊಟ್ಟದ್ದು. ಇದರಲ್ಲಿ ಹರಿಜನರ, ಮುಖ್ಯವಾಗಿ ಪಾಪದ ಹರಿಜನರ ಮನೆ ಸಹ ಹೋಗಿದೆ. ಹಾಗಿದ್ದಲ್ಲೇ ಇದು ರಸ್ತೆ ಆಗ್ತಾ ಇರುವ ಸಮಯದಲ್ಲಿ ಈ ಪುರುಷೋತ್ತಮ ನಾಯ್ಕ ಮತ್ತು ಮೋಹನ್ ನಾಯ್ಕರ ಮನೆ ಹತ್ತಿರ ಬರ್ತಾ ಇರುವ ಸಂದರ್ಭದಲ್ಲಿ ಅವರ ಈ ಪುರುಷೋತ್ತಮ ನಾಯ್ಕ ಮತ್ತು ಅಳಿಯನ ಪುರುಷೋತ್ತಮನ ಮಾವ, ಇದು ಪುರುಷೋತ್ತಮನಿಗೆ ಮಾವ ಯೋಗಿ ಶಿವಕುಮಾರ್ ಅಂತೇಳಿ ACB ಆಗಿದ್ದ. ಆ ಟೈಮಲ್ಲಿ ಅವ ಈ ಇಂಜಿನಿಯರ್ಗಳಿಗೆಲ್ಲ ಬಹಳ ಹೆದರಿಸಿದ. ನಮ್ಮ ಜಾಗ ಹೋಗಬಾರ್ದು, ನಾವು ಇದು ಅಂತೇಳಿ ಹೇಳಿದರು. ಆಗ ಅವರು ಹೇಳಿದರು, ನಾವು ಅರ್ಧದಲ್ಲಿ ನಿಲ್ಲಿಸಿ ಹೋಗ್ತೇವೆ. ಅವ ಹೆದರಿಸಿದ.